नित्यं सुखसम्पदः द्वेषबुद्धिर्विनाशाय आत्मज्योतिर्नमोऽस्तु ते आत्मज्योतिर्नमोऽस्तु ते। ಮಾತ ಗ್ರಾಹಕ ಬಂಧುಳಿಗೆ ಒಂಜಿ ಪೊರ್ಲುದ ಉತ್ಕೃಷ್ಟ ಸೇವೆ ಕೊರ್ಪುನಂಚಿನ ಒಂಜಿ ಎಡ್ಡೆ ಉದ್ಯಮವಾದ ಬೆಳೆದು ಒಂಜಿ ಆತ ಜನಕ್ಲೆಗೆ ಮುಲ್ಪ ಉದ್ಯೋಗ ತಿಕ್ಕುನಂಚಿನ ಯೋಗ ಭಾಗ್ಯ ಈ ಒಂಜಿ ಜಾಗಿಡ್ ಬರಡು ಅಂಚನೆ ಈ ಒಂಜಿ BM ಆರ್ಕೇಡ್ದ ಮಾಲಕರು ಎಂಕ್ಲಿಗೆ ಸಹಕರಿಸದಿರು ಅರನ್ ಎಂಕ್ಲ ಈ ಸಂದರ್ಭದ ನನರ ಎಂಕ್ಲ ಸ್ಮರಣೆ ಮಲ್ತಾನುವ ದಯಪಂಡ ಇಂಚಿತ್ತಿನ ಒಂಜಿ ಉದ್ಯಮ ಎಡ್ಡೆವಾಡು ಪಂಡ ಮಾತಿನ ಸಹಕಾರ ಮುಖ್ಯ ಏನಿ ಪ್ರತಿಯೊಂಜಿ ಧರ್ಮ ಗುರುಕುಲ ನಮ್ಮೊಟ್ಟಿಗೆ ಏನಿ ಸಹಕರಿಸಿರೋಲ್ಲೇರು ಅಂಚದು ಮಾತೇರ್ನ ಆಶೀರ್ವಾದ ಊರ್ದಕ್ಲ ಆಶೀರ್ವಾದ ಅವನೊಟ್ಟಿಗೆ ಬರ್ಪನಂಚಿನ ಗ್ರಾಹಕ ಬಂಧುನ ಆಶೀರ್ವಾದ ಒಟ್ಟಿಗೆ ಅಂಚನೆ ಬಹುಮುಖ್ಯವಾದ ಈ ಒಂಜಿ ಕಡಮಾಜಿದ ಮನೆತನಡು ಸಾಧಾರಣ 1985 ಬುಕ್ಕ ಸಾವಯವ ಕೃಷಿ ತಂಚಿ ಮೋನೆ ಪಾಡ್ನಂಚಿನ ನಮ್ಮ ದಿವಂಗತ ದಿನಕರಗೌಡ ಕಡಮಾಜೆ ಮೇರ್ನ ಆಶೀರ್ವಾದ ನಿಂಕ್ಲ ಈ ಮುಖ್ಯನ ಇಂಕ್ಲ ಮುಖ್ಯವಾದ ಬೇಡ ನೋಡು ಆರ್ನ ಅನುಗ್ರಹದ ಒಟ್ಟಿಗೆ ಮಾತೆರ್ನ ಸಹಕಾರ ಈ ಒಂಜಿ ಕಡಮಾಜೆ ವಿಂಗ್ಸ್ ಬೆಳಗದ ಒಂಜಿ 10 ಜನಕ್ಲೆ ಉದ್ಯೋಗ ಕೊರ್ಪನಂಚಿನ ಯೋಗ ಭಾಗ್ಯ ಕೊರಡು ಪಂಪನಂಚಿನ ಉದ್ದೇಶದ ಒಂದು ಅಪ್ಪ ಶ್ರೀ ಮಹಾಲಕ್ಷ್ಮಿ ಒಲಿದು ಬರಡು ಪಂಪನಂಜಿ ಆಶಯ ಇಂಕ್ಲ ಬೇಡೊಂದು ದೇವರಿನ ಪ್ರಾರ್ಥನೆ ಮುಖೇನ ನನರ ಇಂಕ್ಲ ಈ ಒಂಜಿ ಕಾರ್ಯಕ್ರಮನ ಇಂಕ್ಲ ಚಾಲನೆ ಕೊರ್ಪ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಳ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಜಯ ಪಾಲಯ ಮಾಂ ಐ ಕಲಿ ಕಲ್ಮಷನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಜಯ ಪಾಲಯ ಮಾಂ ಜಯ ವರವರ್ಣಿನಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶೀಘ್ರ ಫಲಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ ಭವ ಭಯಹಾರಿಣಿ ಪಾಪ ವಿಮೋಚನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮಿ ಜಯ ಪಾಲಯ ಮಾಂ ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವಫಲಪ್ರದ ಶಾಸ್ತ್ರಮಯೇ ರಥ ಗಜ ತುರಗ ಪದಾದಿ ಸಮಾವೃತ ಪರಿಜನ ಮಂಡಿತ ಲೋಕನುತೆ ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ ತಾಪ ನಿವಾರಿಣಿ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಶ್ರೀ ಗಜಲಕ್ಷ್ಮೀ ಪಾಲಯ ಮಾಂ ಐ ಖಗವಾಹಿನಿ ಮೋಹಿನಿ ಚಕ್ರಿಣಿ ರಾಗ ವಿವರ್ಧಿನಿ ಜ್ಞಾನಮಯೇ ಗುಣಗಣ ವಾರಿಧಿ ಲೋಕಹಿತೈಷಿಣಿ ಸಪ್ತರ ಸ್ವರವರ ಗಾನನುತೆ ಸಕಲ ಸುರಾಸುರ ದೇವ ಮುನೀಶ್ವರ ಮಾನವ ವಂದಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತಾನ ಲಕ್ಷ್ಮಿ ಪಾಲಯ ಮಾಂ ಜಯ ಕಮಲಾಸನಿ ಸದ್ಗತಿದಾಯಿನಿ ಜ್ಞಾನ ವಿಕಾಸಿನಿ ಗಾನಮಯೇ ಅನುದಿನ ಮರ್ಚಿತ ಕುಂಕುಮ ಧೂಸರ ಭೂಷಿತ ವಾಸಿತ ವಾದ್ಯನುತೆ ಕನಕಧರಾ ಸ್ತುತಿ ವೈಭವ ವಂದಿತ ಶಂಕರ ದೇಶಿಕ ಮಾನ್ಯ ಪದೇ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿಜಯಲಕ್ಷ್ಮಿ
मिसद पालय माम् प्रणत सुरेश्वरि भारति भार्गवि शोकविनाशिनि रत्नमये मणिमय भूषित कर्णविभूषण शान्ति समावृत हास्यमुखे नवनिधिदायिनि कलिमलहारिणि काम्यफलप्रद हस्तयुते जय जय हे मधुसूदन कामिनि विद्यालक्ष्मी पालय माम् धिमि धिमि धिं धिमि धिं धिमि धिं धिमि धुन्धुभिनाद सुपूर्णमये घुम घुम घुं घुम घुं घुम घुं घुम शङ्खनिनाद सुवाद्यनुते वेद पुराणेतिहास सुपूजित वैदिक मार्ग प्रदर्शयुते जय जय हे मधुसूदन कामिनि धनलक्ष्मी पालय माम् नमस्ते महामाये श्रीपीठे सुरवन्दिति शङ्खचक्र कथा हस्त महालक्ष्मी नमोस्तुते श्री शैलरजतनै चण्डमुण्ड निशोधिनि मुख्येन्द्र वाहनं तुभ्यं चामुण्डै सुमङ्गलं ಸುರುಗಾದೆ ರಾಮದೇವರನಿಂಚಿನ ಸಹಸ್ರಲಿಂಗೇಶ್ವರನ ಪಾದಚರಣವು ತಲೆತಕ್ಕ ಒಂದು ಈ ಜಾಗದ ಮಾಂತ ದೈವಶಕ್ತಿಯನ್ನು ತುಂಬುದಿ ಒಂದು ಪವಿತ್ರವಾದ ಮಣ್ಣೆಡು ಕಣ್ಣುಗು ತೋಜಿನಿಂಚಿನ ದೇವೇರು ಬಂಡ ನಾಗದೇವರ ಅನುಗ್ರಹಣ ಬೇಡೊಂದು ವಿಶೇಷ ಪತೆ ಈ ಉಪ್ಪಿನಂಗಡಿ ಪರಿಸರಡು ಇಂಥ ದಿನಟು ಕಡಮ್ಮಜೆ ವಿಂಗ್ಸ್ ಪಂಪಂಚಿನ ಸಂಸ್ಥೆದ ವಿಶೇಷವಾದ ಲೋಕಾರ್ಪಣೆ ದಿವಂಗತ ದಿನಕರ ಗೌಡ್ರನ ಒಂದು ಕನಸಿತ್ತು ನಮ್ಮ ಕೃಷಿ ಮುಖಾಂತರ ರಾಜ್ಯ ಮಟ್ಟದ ಒಂದು ಪುದರ್ ಕೊರೋಡು ಪಂಪಂಚಿನ ಒಂದು ಆಸೆ ಇತ್ತಂತೆ ಈ ಪುರ್ತಗಾರ ಇಚ್ಛೆರ್ನಲ್ಲ ಅವ್ರನ್ನ ಅನುಗ್ರಹ ಸದಾ ತಿಕ್ಕೊಂದೊಂದು ಪಂಪಂಚಿನ ಕೊರ್ತುಗು ಯಾನಿ ವೇದಿಕೆ ಪಣರ ಇಚ್ಛೆ ಪಡೆದ ಅಪ್ಪನ ಆಸೆ ರಾಜ್ಯ ಮಟ್ಟದ ಬರೋಡು ಪಂಪಂಚಿನ ವಿಚಾರ ಇತ್ತರಲ್ಲ ಅವಿನ ಜೋಕುಲು ಪ್ರಯತ್ನ ಪತ್ತದು ಇನ್ನಿತ ದಿನಟು ಅಪ್ಪನ ಒಂಜಿ ಕನಸನು ಜೋಕುಲು ನನಸು ಮಂತೇರು ಪಂಪಂಚಿನ ಭಾರಿ ಆನಂದೋಡೆ ಅನ್ಪಣೆ ವೃತ್ತಿಡಿ ವಕೀಲ ವಿದ್ಯಾಭ್ಯಾಸ ಮಂತ್ರಂಚಿನ ಜೋಕುಲು ಅಂಡಲ್ಲ ವಿಶೇಷವಾದ ಸಮಾಜದ ನಮ್ಮ ಅಪ್ಪನೊಂಜಿ ಭೂಮಿಡಿ 4 ಜನಕ್ಕೊಂಜಿ ಉದ್ಯೋಗ ಕೊರಡು ಅಪ್ಪನ ಈ ಗ್ರಾಮೀಣ ಪ್ರದೇಶದ ಪುದರು ನಮ್ಮ ರಾಜ್ಯೋಡು ತೋಜಾವುಡು ಪಂಚಿತ ಬಹಳ ನಿಷ್ಠೆ ಕಷ್ಟೋಡು ಇಂಥ ದಿನಟು ಶ್ರಮ ಮತ್ತು ಪಂಚಿತ ಪಡ್ತು ಇನ್ನಿತ ದಿನಟು ಶ್ರಮಕ್ಕೂ ಸರಿಯಾನಿಂಚಿನ ಫಲ ಜಯ ತಿಕ್ಕದಿನ ಪಂಚಿತ ವಿಚಾರಗಳು ನಾನು ಸಂತೋಷೋಡು ಪಡೋದಿಲ್ಲ ದಯಪಣ್ಣಾಗ ನಿಷ್ಠೆಡು ಬೇಲೆ ಮಂತ್ರಂಡ ಪ್ರತಿಯೊಂಜಿ ಬೇಲೆ ಎಲ್ಲ ಯಶಸ್ಸು ಇನ್ನಿತ ದಿನಟು ಈ ಯುವ ಶಕ್ತಿಗೊಂಜಿ ಮಾದರಿ ಮಾಂತೆರ್ಲ ವಿದ್ಯೆ ಮಂತದೆ ಅಥವಾ ಬೇತೆ ಬೇತೆ ಸಿಟಿಗೆ ಹೋತು ಸರ್ಕಾರಿ ಕೆಲಸದ ಮುಖಾಂತರ ಆಸೆ ಪಡ್ನಂಚಿನ ಪೊತ್ತು ಕನ್ನಡ ಈ ಜೋಕುಲು ಇಂಥ ದಿನಟು ವಿಶೇಷವಾದ ಆ ಮಣ್ಣುಡು ಎಂಕಲೆಗೆ ತೃಪ್ತಿ ಉಂಡು ಅಪ್ಪನ ಸರ್ಕಾರಿ ಕೆಲಸ ಜಾಸ್ತಿ ಎಂಕಲೆಗೆ ಸಂಪಾದನೆ ಉಂಡು ಪಂಚಿನ ವಿಚಾರಗಳು ಇನ್ನಿತ ದಿನಟು ಸಮಾಜಕ್ಕೆ ತೋಜಂಚಿನ ಪೊತ್ತು ಅಪ್ಪನ ಸಹೋದರಿ ನಮಗೆ ಬಹಳ ಒಗ್ಗಟ್ಟಾತು ಅಪ್ಪನ ಉಭಯಂಜಿ ರೀತಿಯ ಕಷ್ಟ ಬರ್ತನಲ್ಲ ಎಂಕಲ ಕಷ್ಟ ಬುಕ್ಕರಿಗೆ ಬರ್ರ ಬಲ್ಲಿ ಪಂಚಿನ ನಿಷ್ಠೆಡು ಪ್ರತಿ ಒಂಜಿ ಇಲ್ಲ ಕೃಷಿ ಪಂಡ ಅವು ಆತು ಸುಲಭ ಇತ್ತು
ಕೃಷಿ ಪಣರ ಸುಲಭ ಅಂಡಲ್ಲ ಐಟ್ ನಮ್ಮ ನಿಯತ್ತವಾದ ಆ ಮಣ್ಣಡಿ ಪಿಡೋ 24 ಗಂಟೆಲ ನಮ್ಮ ಪುಡರೊಂದಿತ್ತು ನನ್ನ ಮಾತ್ರ ನಂಗೆ ಐಟ್ ಒಂಜಿ ಮರಕ್ಕೆ ಸರಿಯಾಗಿ ನಿಂಚಿನ ಪೋಷಣೆ ತಿಕ್ಕ ನನ್ನ ಮಾತ್ರ ಆ ಫಸಲು ಬರ್ಪಂಚಿನ ಸಂದರ್ಭ ಅಪ್ಪಣ ಇಂಥ ದಿನಟು ಒಂಜಿ ಈ ಪವಿತ್ರ ನಗರಡೆ ದೇವರನ ಸಾನ್ನಿಧ್ಯಡು ದೇವರನ ಅನುಗ್ರಹಡು ಇನ್ನಿತ ದಿನಟು ವಿಶೇಷವಾದ ಮಾಂತರ್ನಲ್ಲ ಆ ಆಶೀರ್ವಾದಡು ಇನ್ನಿತ ದಿನಟು ಈ ಕಡಮಜೆ ವಿಂಗ್ಸ್ ಪಂಚಿನ ವಿಚಾರನು ಬೆಳಕು ತೋಜಾದಾಗಲಿ ಆ ಬೆಳಕು ಇಡೀ ಉಪ್ಪಿನಂಗಡಿ ಮಾತ್ರ ರಾಜ್ಯಡಿ ಒಲ್ಪು ತೋಜಾಡಿ ಅಂಜನೆ ಈ ಸಂಸ್ಥೆ ನನಾತ್ ಸಮಾಜ ಸೇವೆ ಮಂತ್ರಿನ ಸಕ್ಕಿಲ್ನ ವಿಶೇಷವಾದ ಆ ದೇವಿ ಚಾಮುಂಡೇಶ್ವರಿ ದಯಪಣ್ಣಗ ಕಷ್ಟ ಬಣ್ಣಗ ಕಣ್ಣೀರು ಉರೆಸಿನ ಏರಿಕೆಯನ್ನ ಮೊದಲು ಆ ಅಮ್ಮನ ಆಶೀರ್ವಾದನು ಇಂಥ ದಿನಟು ದುಮ್ಮದಿ ಒಂದು ಆ ದೇವಿ ಚಾಮುಂಡೇಶ್ವರನ ಆಶೀರ್ವಾದ ನೆಕ್ಕದಿಕ್ಕಾಡು ಈ ಸಂಸ್ಥೆ ನನಾತ್ ಉತ್ತರೋತ್ತರ ಅಭಿವೃದ್ಧಿ ಆತ್ ಸಾವಿರಾರು ಜನಕ್ಕೂ ನಿತ್ಯ ನೆರೆಲು ಕೊರಪಂಚಿನ ಸಕ್ಕಿನ ಆ ದೇವಿ ಚಾಮುಂಡೇಶ್ವರಿ ಕೊರಡು ಅಂಜನೆ ಆ ಮಣ್ಣದ ಕಡಮಜದ ಮಣ್ಣದ ಮಾಂತ ದೈವ ಶಕ್ತಿಲ್ನ ಈ ಪೊರ್ತಿಗೆ ನೆನೆತದ್ದು ಅದನ್ನೆಲ್ಲ ಆಶೀರ್ವಾದ ದಿಕ್ಕಾಡು ಪಡೆದು ಮಾಂತ್ರೆಗಳ ಬತ್ತನಂಚಿನ ವಿಶೇಷವಾದ ನಿಗಲಿಗೆ ಜಯ ಆಗೋದು ಅಂಚನೆ ಮುಖ್ಯವಾದ ಈ ನಮ್ಮ ವೇದಿಕೆಡೆ ನಮ್ಮ ಆತ್ಮೀಯರ ನೆಂಚಿನ ಮಾಜಿ ಶಾಸಕರು ಹಿರಿಯ ಅನುಭವಿ ಮಠಂದೂರ್ಲ ಒಳ್ಳೆಯರು ಅಂಚನೆ ಕುಡಂಜಿ ಕೊಡುಗೈ ದಾಣಿ ಅಂಚನೆ 100 ಜನಕ್ಕೂ ಉದ್ಯೋಗನೇ ಕೊಟ್ಟಂಚಿನ ಆ ಉದ್ಯಮಿ ಆತಿ ಅಂಚನೆ ಆತ್ಮೀಯರ ಆತಿ ಸಾವಿರಾರು ಜನಕ್ಕೂ ನುಪ್ಪು ಕೊಟ್ಟಂಚಿನ ಅನುಭವಡು ಇನ್ನಿತ ದಿನಟ್ಟು ಆರ್ಲ ನಮ್ಮ ಒಳ್ಳೆಯರು ಆರ್ನ ಆಶೀರ್ವಾದ ತಿಕ್ಕದ್ರೆ ಅಪ್ಪನ ಈ ಸಂಸ್ಥೆ ಮಾಂತ ಗಣ್ಯ ವ್ಯಕ್ತಿನ ಕೈತು ಇನ್ನಿತ ದಿನಟ್ಟು ಲೋಕಾರ್ಪಣೆ ಆಗ್ತದೆ ಅಪ್ಪನ ಯಶಸ್ಸಿಗೂ ಸರಿಯ ನಿಂಚಿನ ಜಯ ಉಂಡು ಪಣತೆ ಇನ್ನಿತ ತೋಜಿ ನಾನು ಮುಂಜಾನೆ ವರುಣನಲ್ಲ ವಿಶೇಷವಾಗಿ ನಂಗೆ ಜಯಂತಿ ಕಡೆ ಅಪ್ಪಡ ಎಂಚ ಭೂಮಿ ಆ ಉಳ್ಗೊಂದಿತ್ತಿನ ಭೂಮಿ ಇನ್ನಿತ ಶುಭ ಮುಂಜಾನೆ ತಂಪಾಂಡ ಅಂಚನೆ ಈ ಸಂಸ್ಥೆಲ ತಂಪಾತ್ ರಾಜ್ಯೋಡು ಬಲ್ಲ ಮಾರಾಟ ಪುಲೆಯಡು ಮಾಂತ್ರಿಗಳ ಶುಭ ಜಯ. ನಾವು ಸಣ್ಣದಿರುವಾಗ ನಮ್ಮ ಹಿರಿಯರು ಹೇಳ್ತಾ ಇದ್ರು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ. ಕೃಷಿಕನಿಗೆ ಯಾವಾಗಲೂ ಸುಭಿಕ್ಷೆ ಅಂತೇಳಿ, ದುರ್ಭಿಕ್ಷೆ ಬರಲಿಕ್ಕಿಲ್ಲ ಅಂತೇಳಿ. ಅದನ್ನು ಸಾಬೀತುಪಡಿಸಿದವರು ಇವತ್ತು ಕಡಂಬಾಜೆ ಕುಟುಂಬದ ನಮ್ಮ ದಿನಕರರ ಸುಪುತ್ರರು. ಕೃಷಿ ಮಾಡಿದರೆ ಕೃಷಿ ಬದುಕಿನ ಒಟ್ಟಿಗೆ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಬಹುದು ಅಂತೇಳಿ ಅವರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಿನಕರರು ನಾನು ಕಾಲೇಜ್ ವಿದ್ಯಾಭ್ಯಾಸ ಮಾಡುವಾಗ ಒಟ್ಟಿಗೆ ಕಾಲೇಜಿಗೆ ಹೋಗ್ತಾ ಇರುವವರು. ಅವರ ತಂಗಿ ನನ್ನ ಕ್ಲಾಸ್ಮೇಟ್. ಹಾಗೆ ತುಂಬ ವರ್ಷದ ಪರಿಚಯ ಇರುವಂತಹ ದಿನಕರ್ ಕುಟುಂಬ. ದಿನಕರ್ ಒಬ್ಬರು ಕೃಷಿಕರೊಟ್ಟಿಗೆ ಒಬ್ಬರು ಛಲವಾದಿ ಹೋರಾಟಗಾರ. ಅವರ ಎಲ್ಲ ಗುಣವನ್ನು ಮೈಗೂಡಿಸಿಕೊಂಡು ಇವತ್ತು ಮಕ್ಕಳು ಒಂದು ಸಾಧನೆಯನ್ನು ಮಾಡುವಂತ ಕೆಲಸ. ಕೃಷಿಯಲ್ಲಿ ಸಾಧನೆ ಅಂದ್ರೆ ಯಾವುದೋ ಅಡಿಕೆ ಬೆಳೆದು ತೆಂಗು ಬೆಳೆದು ಸಾಧನೆ ಮಾಡುವುದಲ್ಲ. ತಾನು ಬೆಳೆದಂತ ಉತ್ಪನ್ನಗಳನ್ನು ಜನಸಾಮಾನ್ಯರಿಗೆ ಹೇಗೆ ಹತ್ತಿರದಿಂದ ತಲುಪಿಸಬಹುದು ಅಂತೇಳಿ ಇವತ್ತು ಒಂದು ಉತ್ಪನ್ನವನ್ನು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡುವ ಮುಖಾಂತರ, ಅಂದ್ರೆ ಅದನ್ನು ಪರಿವರ್ತನೆ ಮಾಡಿ ಜನರಿಗೆ ತಕ್ಷಣಕ್ಕೆ ಅವರಿಗೆ ಲಭಿಸುವ ಹಾಗೆ ಹೇಗೆ ಮಾಡಬಹುದು ಅಂತೇಳಿ. ಇವತ್ತು ನಾವೆಲ್ಲ ಫಾಸ್ಟ್ ಫುಡ್ ಹೋಟೆಲ್ಗಳನ್ನು ನೋಡ್ತೇವೆ. ಆ ಫಾಸ್ಟ್ ಫುಡ್ ಹೋಟೆಲ್ಗೆ ಹೋಗುವ ಬದಲು ಕಡಮಾಜೆ ವಿಂಗ್ಸ್ ಅಂತಲೇ ಆ ಫಾಸ್ಟ್ ಫುಡ್ಡಿನ ಉತ್ಪನ್ನಗಳನ್ನು ತಂದು ಮನೆಯಲ್ಲಿ ಆ ಒಂದು ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಹೇಗೆ ತಿನ್ನಬಹುದು ಎನ್ನುವುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಸಿಗುವಂತ ವ್ಯವಸ್ಥೆಗಳನ್ನು ಹಳ್ಳಿಯಲ್ಲಿ ಕೂಡ ಜನರಿಗೆ ಶೀಘ್ರವಾಗಿ ಲಭಿಸುವಂತ ಕೆಲಸ ಇವತ್ತು ಮಾಂಸಾಹಾರ ಆ ಒಂದು ಸೇವನೆಯ ವ್ಯಕ್ತಿಗಳಿಗೆ ಇವತ್ತು ಕಡಮಾಜೆ ವಿಂಗ್ಸ್ ಇಂಥ ನಮ್ಮ ಕೋಳಿ, ಮೀನು, ನಮ್ಮ ಕುರಿ ಮಾಂಸ ಇತ್ಯಾದಿ ಏನು ಮಾಂಸಾಹಾರ ಸೇವನೆ ಮಾಡುವಂತ ವ್ಯಕ್ತಿಗಳು ಮಸಾಲೆ ಮಿಕ್ಸ್ ಮಾಡಿ ಮನೆಯಲ್ಲಿ ಕೊಂಡೋಗಿ ತಕ್ಷಣಕ್ಕೆ ಅತಿಥಿಗಳಿಗೆ ಮತ್ತು ಮನೆ ಮಂದಿಗೆ ಆಹಾರ ಸಾಮಗ್ರಿಯನ್ನು ತಯಾರಿಸುವಂತ ಒಂದು ಕೆಲಸವನ್ನು ಇವತ್ತು ಉಪ್ಪಿನಂಗಡಿಯಲ್ಲಿ ಪ್ರಥಮ ಬಾರಿಗೆ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಮಳಿಗೆಗಳು ಬಹುಶಃ ನಮ್ಮ ಯುವಕರಿಗೊಂದು ಪ್ರೇರಣೆ ಕೊಡುವಂತ ಕೆಲಸ. ಇನ್ನೊಂದಷ್ಟು ಯುವಕರು ಇಂಥ ಕಾಯಕಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಉಪ್ಪಿನಂಗಡಿ ಕೂಡ ಬೆಳೀತದೆ. ಆ ಯುವಕರು ಕೂಡ ಸಮಾಜಕ್ಕೆ ತಮ್ಮ ಆದರ್ಶವನ್ನು ಕೊಡುವ ಕೆಲಸವನ್ನು ಮಾಡಬಹುದು.
ಆ ಕೆಲಸ ಇವತ್ತು ಕಡಮಜೆ ವಿಂಗ್ಸಿಂದ ಆಗಿದೆ. ಅವರು ಯಾವಾಗಲೂ ಪ್ರಯೋಗಶೀಲರು, ನಮ್ಮ ದಿನಕರರ ಮಕ್ಕಳು ಪ್ರಯೋಗಶೀಲರು. ಬಹುಶಃ ಇದರಲ್ಲಿ ಕೂಡ ಒಂದು ಹೊಸ ನವೀನತೆಯ ಆಹಾರೋತ್ಪನ್ನಗಳನ್ನು ತಯಾರಿಸಿ ಇವತ್ತು ಸಮಾಜಕ್ಕೆ ಪರಿಚಯಿಸುವಂತ ಕೆಲಸ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಈ ಉದ್ಯಮ ಇನ್ನಷ್ಟು ಬೆಳೆಯಲಿ. ನಮ್ಮ ರಾಜಧಾನಿಗೆ ಹೋಗ್ಬೇಕಿದ್ರು, ರಾಜಧಾನಿಯಲ್ಲಿ ಕೂಡ ಕಡಮಾಜೆ ಹೆಸರು ನಮಗೆ ಕೇಳಿ ಬಂದಾಗ ಬಹುಶಃ ನಾವೆಲ್ಲ ಈ ಭಾಗದ ಹಳ್ಳಿಯ ಕೃಷಿಕರು ಕೂಡ ಸಂತೋಷ ಪಡುವಂತ ಕೆಲಸ ಆಗ್ಬೋದು. ಮೊನ್ನೆ ಕೃಷ್ಣ ಬೈರೇಗೌಡರ ಕೈಯಿಂದ ನೀವು ಪ್ರಶಸ್ತಿ ತಗೊಂಡಾಗ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೇನೆ, ನಾನು ಕೂಡ ಖುಷಿ ಪಟ್ಟಿದ್ದೇನೆ. ಹಾಗೆ ಇನ್ನೊಮ್ಮೆ ಅಂತ ಅವಕಾಶಗಳು ತಮಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಬಹುಶಃ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗಿಯಾಗಿದ್ದೇವೆ. ಯಾಕೆಂತ ಹೇಳಿದ್ರೆ ಸಮಾಜಕ್ಕೆ ಮಾದರಿಯಾಗಿ ಉದ್ಯಮ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಈಗಿನ ಕಾಲದಲ್ಲಿ. ನಾನು ಕೂಡ ಉದ್ಯಮಿ ಆಗಿಕೊಂಡು ಬಹಳ ಸಣ್ಣ ವಯಸ್ಸಿನಲ್ಲಿ ಇಷ್ಟು ಎತ್ತರಕ್ಕೆ ಬರಬೇಕಿದ್ರೆ ಕಷ್ಟಪಡಬೇಕು. ಆದರೆ ಉದ್ಯಮದಲ್ಲಿ ಅದು ಕೂಡ ಕೃಷಿಯಲ್ಲಿ ತೊಡಗಿಕೊಂಡು ಒಂದು ಕೂಡು ಕುಟುಂಬದ ಮುಖಾಂತರ ಅಣ್ಣ ತಮ್ಮಂದಿರು ಸಹೋದರರು ಒಟ್ಟಿಗೆ ಸೇರಿಕೊಂಡು ಇಡೀ ಕುಟುಂಬವೇ ಒಂದು ಸಮಾಜಕ್ಕೆ ಮಾದರಿಯಾಗಿ ಇಂಥ ಕೃಷಿ ಕೆಲಸದೊಟ್ಟಿಗೆ ಇಂಥ ಮಾಂಸದ ಉದ್ಯಮವನ್ನು ಸಮಾಜಕ್ಕೆ ಪರಿಚಯಿಸುವ ಮೂಲಕ ಯುವಜನತೆಗೆ ಒಂದು ಮಾದರಿಯಾಗಿದೆ. ಇವತ್ತು ಏನು ಕಲ್ತಂತ ಯುವಜನತೆ ಎಲ್ಲ ಆಲೋಚನೆ ಮಾಡುದು ನಮ್ಮ ರಾಜಧಾನಿಗೆ ಹೋಗುವಂತ ಆಲೋಚನೆಗಳು. ಯಾಕಂದ್ರೆ ದೂರದ ಊರಿಗೆ ಹೋದ ಕೂಡಲೇ ನಮಗೆ ಒಳ್ಳೆಯ ಸಂಬಳ ಸಿಗ್ತದೆ, ಒಳ್ಳೆಯ ಉದ್ಯಮದಲ್ಲಿ ಮಾಡಬಹುದು ಅಂತ. ಆದ್ರೆ ತನ್ನ ತಂದೆಯವರು ಮಾಡಿದಂತ ಆಸ್ತಿ ಏನುಂಟು, ಕೃಷಿ ಏನುಂಟು, ಅದನ್ನು ಉಳಿಸುವ ದೃಷ್ಟಿಯಲ್ಲಿ ಈ ಸಹೋದರರು ಬಹಳ ದೊಡ್ಡ ಒಂದು ಶ್ರಮವನ್ನು ವಹಿಸಿದ್ದಾರೆ. ಅದರ ಒಟ್ಟಿಗೆ ಸಮಾಜಕ್ಕೆ ಮಾದರಿ, ಈಗಿನ ಯುವಜನತೆಗೆ ಮಾದರಿ. ಯಾಕಂದ್ರೆ ಒಮ್ಮೆ ಹೋಗಿ ಅವರ ಫಾರ್ಮ್ಸಿಗೆ ಒಮ್ಮೆ ಭೇಟಿ ಕೊಡಬೇಕು, ಏನೆಲ್ಲ ಅಲ್ಲಿ ಅವರು ಉತ್ಪನ್ನಗಳನ್ನು ರೆಡಿ ಮಾಡ್ತಾರೆ, ಮತ್ತೆ ಅದರ ಒಟ್ಟಿಗೆ ಒಂದು ತನ್ನ ಇಡೀ ಸರ್ವಸ್ವವನ್ನು ಅದರ ಜೊತೆ ಇಟ್ಟುಕೊಂಡು ಅದರಲ್ಲಿ ಸಮಾಜಕ್ಕೆ ಮಾದರಿಯಾಗಿ ಮಾಡುವಂತ ಕೆಲಸಗಳು ಖಂಡಿತವಾಗಿಯೂ ಹೆಮ್ಮೆ ಉಂಟು. ಬಹುಶಃ ನಾನು ಮೊನ್ನೆ 2 ದಿವಸ ಮುಂಚೆ ಅವ್ರನ್ನ ನಾನು ಇಲ್ಲಿ ಕರೆದಾಗ ನಾನು ಬಹಳ ಖುಷಿಯಿಂದ ಒಪ್ಪಿಸಿಕೊಂಡಿದ್ದೇನೆ. ನನ್ನ ಎಲ್ಲ ಕೆಲಸವನ್ನು ಬದಿ ಒಟ್ಟಿಕೊಂಡು ನಾನು ಸುಮಾರು 7-4 ಗಂಟೆಗೆ ಇಲ್ಲಿ ಮುಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ಸಹೋದರರು ಸಮಾಜಕ್ಕೆ ಮಾದರಿಯಾಗಿ ಇಂಥ ಉದ್ಯಮವನ್ನು ಪ್ರಾರಂಭಿಸ್ತಾರೆ ಅಂತೇಳಿ ಬಹಳಷ್ಟು ಹೆಮ್ಮೆ ಉಂಟು. ಯಾಕಂದ್ರೆ ಇದು ಖಂಡಿತವಾಗಿಯೂ ಈಗಿನ ದಿನಗಳಲ್ಲಿ ಅಗತ್ಯ ಉಂಟು. ಯಾಕಂದ್ರೆ ತುಂಬಾ ಜನ ಈಗ ಉದ್ಯಮದಲ್ಲಿ ಇಲ್ಲ ಅಂತ, ಕೆಲಸ ಇಲ್ಲ ಅಂತ ಅಲಿತಾ ಇರಬೇಕಾದ್ರೆ ಇದನ್ನೆಲ್ಲ ಮಾದರಿಯಾಗಿ ನೀವು ತಗೊಳ್ಬೇಕು. ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಶ್ರಮ ಬೇಕು, ನಮ್ಮ ದೇವರ ಅನುಗ್ರಹ ಬೇಕು, ದೇವರ ಭಕ್ತಿ ಬೇಕು. ಎಲ್ಲವನ್ನು ಮೈಗೂಡಿಸಿಕೊಂಡ್ರೆ ಖಂಡಿತವಾಗಿಯೂ ಯಶಸ್ಸು ಖಂಡಿತವಾಗಿ ತನ್ನ ತಷ್ಟಕ್ಕೆ ಬರ್ತದೆ. ಬಹುಶಃ ನನಗೆ ಖುಷಿಯಾದ್ದು ಇತ್ತೀಚೆಗೆ ರಾಜಧಾನಿ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿದ್ದು, ಅದನ್ನು ದೇವಪ್ರಸಾದ್ ಅವರು ತಗೊಂಡದ್ದು ಕೂಡ ನನಗೆ ಬಹಳ ಹೆಮ್ಮೆ ಉಂಟು. ನಮ್ಮವರಿನ ಸಹೋದರರು ಇಂಥ ಒಂದು ರಾಜಧಾನಿಗೆ ಹೋಗಿ ಒಳ್ಳೆ ಪ್ರಶಸ್ತಿಯನ್ನು ತಗೊಂಡು ಅದು ಕೃಷಿಯಲ್ಲಿ ತಗೊಂಡದ್ದು ಕೂಡ ಬಹಳಷ್ಟು ಹೆಮ್ಮೆ ಅಂತ ನಮಗೆ ಖಂಡಿತವಾಗಿ ಸಂತೋಷ ಉಂಟು. ಮುಂದಿನ ದಿನಗಳಲ್ಲಿ ನೀವು ಇವತ್ತು ಏನು ಇಲ್ಲಿ ಮಾಡಿದಿರಿ, ನಿಮ್ಮ ಶಾಖೆಯನ್ನು ಪ್ರಾರಂಭ ಮಾಡಿದಿರಿ, ಇನ್ನಷ್ಟು ಕಡೆಯಲ್ಲಿ ಕೂಡ ನೀವು ನಮ್ಮ ಮಂಗಳೂರಲ್ಲೂ ಕೂಡ ಇಂಥ ಶಾಖೆಯನ್ನು ನೀವು ಮಾಡಬೇಕು. ಯುವ ಜನರಿಗೆ ಇದು ಪರಿಚಯ ಆಗಬೇಕು. ಯಾಕಂದರೆ ಕೃಷಿಯಲ್ಲಿ ಮತ್ತು ಈ ಉದ್ಯಮದಲ್ಲಿ ತೊಡಗಿಸಿಕೊಂಡ್ರೆ ಹೇಗೆ ಬೆಳಿಬಹುದು ಅಂತ ನೀವೊಂದು ಮಾದರಿ. ಆದ ಕಾರಣ ನೀವು ಆ ಮಾದರಿ ಮುಖಾಂತರ ಒಂದಷ್ಟು ಜನರಿಗೆ ಅನುಭವವನ್ನು ಹಂಚಿಕೊಳ್ಳೋ ಕೆಲಸವನ್ನು ಕೂಡ ಮಾಡಬೇಕು ಅಂತ ಈ ಸಂದರ್ಭ ಹೇಳುತ್ತಾ, ಬಹುಶಃ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಡಮಾಜೆ ಫಾರ್ಮ್ನ ಇಡೀ ಕುಟುಂಬದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಅವರೆಲ್ಲ ಆಶೀರ್ವಾದವನ್ನು ಬೇಡುತ್ತಾ, ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದದಿಂದ ವಂದನೆಗಳು. ಬೆಳ್ತಂಗಡಿ ತಾಲೂಕಿನ ಮೊಗ್ರು ಗ್ರಾಮದಲ್ಲಿ ಸುಮಾರು 40 ವರ್ಷದಿಂದ ಈಚೆ ಪೂರ್ತಿ ಸಾವಯವ ಕೃಷಿಯಲ್ಲಿ ಕೃಷಿ ಮಾಡುತ್ತಾ ಬದುಕುವಂಥ ಕುಟುಂಬ ನಮ್ಮದು. ನಮ್ಮ ತಂದೆಯವರ ಕನಸಿತ್ತು ಸಾವಯವ ಕೃಷಿಯಲ್ಲಿ ಕೃಷಿ ಮಾಡಬೇಕು, ಒಂದು ಆಹಾರ ಪದಾರ್ಥವನ್ನು ವಿಷಮುಕ್ತವಾಗಿ ಬೆಳಿಬೇಕು ಅಂತ ಹೇಳೋ ಒಂದು ಯೋಚನೆಯಲ್ಲಿ ಅದಕ್ಕೆ ಗೊಬ್ಬರ ತಯಾರಿಕೆ ಆಗಬೇಕು. ಆ ಗೊಬ್ಬರ ತಯಾರಿಕೆಗೆ ಬೇರೆ ಬೇರೆ ಮೂಲದಿಂದ ಗೊಬ್ಬರ ತಯಾರಿಸುವುದು ಹೇಗೆ ಅಂತ ಹೇಳೋ ಬಗ್ಗೆ ತುಂಬ ತಿಳ್ಕೊಂಡಿದ್ದರು ಅವರು. ಹಾಗೆ ಪ್ರಾಣಿ ಮೂಲದಿಂದ ಗೊಬ್ಬರ ತಯಾರಿಸುವ ಅಂತ ಹೇಳೋ ಒಂದು ಯೋಚನೆಗೆ ಅವರು ಬಂದರು. ಆ ದೃಷ್ಟಿಯಲ್ಲಿ
ನಾವೆಲ್ಲ ಜೊತೆ ಸೇರಿ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಸಾಕುವತ್ತ ಮುಖ ಮಾಡಿದೆವು. ಉದ್ದೇಶ ಗೊಬ್ಬರಕ್ಕಾಗಿ. ಹಾಗೆ ಸಾಕಿದಂಥ ಪ್ರಾಣಿ ಪಕ್ಷಿಗಳು ಸಾಕಿ ಆಯಿತು, ಗೊಬ್ಬರ ಸಿಕ್ಕಿ ಆಯಿತು. ನಂತರ ಆ ಸಾಕಿದ ಪ್ರಾಣಿ ಇರಲಿ ಅಥವಾ ಪಕ್ಷಿ ಇರಲಿ ಅಥವಾ ಮಾಂಸಕ್ಕೆ ಉಪಯೋಗ ಮಾಡುವಂತಹ ಪ್ರಾಣಿಗಳ ಮಾಂಸವನ್ನು ಮಾರುಕಟ್ಟೆ ಮಾಡಬೇಕು. ನಾವು ಮಾರುಕಟ್ಟೆಗೆ ಹೋಗಿ ಆಗುವಾಗ ಮಾರುಕಟ್ಟೆಯ ನಿಜವನ್ನು ಗೊತ್ತಾಯಿತು. ಇದಕ್ಕೆ ನಮ್ಮದೇ ಒಂದು ಮಾರುಕಟ್ಟೆ ಬೇಕು ಅಂತ ಹೇಳುವ ಒಂದು ಕಲ್ಪನೆ ನಮ್ಮ ತಂದೆಯವರ ಹತ್ರ ಇತ್ತು. ಹಾಗಾಗಿ ಆ ಮಾರುಕಟ್ಟೆಯ ವ್ಯವಸ್ಥೆಯತ್ತ ನಾವು ಮುಖ ಮಾಡಿದೆವು. ಆ ಮುಖ ಮಾಡಿದಾಗ ನಮಗೂ ಅದರಲ್ಲಿ ನಾನಾ ರೀತಿಯ ಚಾಲೆಂಜ್ಗಳು ಬಂದು ಅದನ್ನೆಲ್ಲ ದೇವರುಗಳ ಆಶೀರ್ವಾದದಲ್ಲಿ ಹಿರಿಯರ ಸಹಕಾರದಲ್ಲಿ ನಿಭಾಯಿಸಿಕೊಂಡು ನಾವು ಮೇಲೆ ಬಂದಿದ್ದೇವೆ. ಅದರದೇ ಇನ್ನೊಂದು ಮುಖ ಕಡಮಾಜೆ ವಿಂಗ್ಸ್. ಇಲ್ಲಿ ನಾವು ನಮ್ಮದೇ ಆಹಾರ ಪದಾರ್ಥಗಳು, ಅಂದರೆ ನಾವು ಮೀನು ಸಾಕಣೆ ಮಾಡ್ತೇವೆ. ಸಾಕಿದಂಥ ಮೀನನ್ನು ಮಸಾಲೆ ಮಿಕ್ಸ್ ಮಾಡಿ ರೆಡಿ ಟು ಫ್ರೈ ಮಾಡುವಂಥ ವ್ಯವಸ್ಥೆಯ ಪ್ಯಾಕ್ಗಳು ನಮ್ಮ ಹತ್ರ ಸಿಗ್ತದೆ. ಹೇಗೆಂತ ಕೇಳಿದರೆ, ಇವತ್ತು ಜನರಿಗೆ ಕೆಲಸ ಮಾಡಲಿಕ್ಕೆ ಸುಲಭ ಆಗಬೇಕು. ಒಂದು ವಸ್ತು ಸಿಕ್ಕಿದರೆ ಅದು ರೆಡಿ ಟು ಈಟ್ ಆಗಿ ಸಿಗಬೇಕು. ಅದನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ, ಅದನ್ನು ತಗೊಂಡು ಹೋಗಲಿಕ್ಕೆ ನಾಚಿಗೆ, ಇದೆಲ್ಲ ನಾವು ನಮ್ಮ ಕೆಲವು ಗ್ರಾಹಕರಲ್ಲಿ ನೋಡಿದೆವು. ಅದನ್ನು ನೋಡಿಯಾಗಿ ಇವರಿಗೆ ಸುಲಭದಲ್ಲಿ ಹೇಗೆ ಮಾಂಸ ಕೊಡ್ಬೋದು ಅಂತೇಳಿ ಯೋಚನೆ ಮಾಡುವಾಗ ಅದನ್ನು ಮಸಾಲೆ ರೆಡಿ ಟು ಫ್ರೈ, ಅಂದರೆ ಮೀನನ್ನು ಸ್ವಚ್ಛವಾದ ಮೀನನ್ನು ಹಿಡಿದು ಅದನ್ನು ಫ್ರೈಗೆ ಯಾವ ರೀತಿ ಬೇಕೋ ಆ ರೀತಿಯ ಸ್ಲೈಸ್ಗಳನ್ನು ಮಾಡಿ ಅದಕ್ಕೆ ಬೇಕಾದ ಮಸಾಲೆಗಳನ್ನು ಮಿಕ್ಸ್ ಮಾಡಿ ಅದನ್ನು ವ್ಯಾಕ್ಯೂಮ್ ಪ್ಯಾಕ್ ಮಾಡಿ ರೆಡಿ ಟು ಫ್ರೈಗೆ ಸಿದ್ಧತೆ ಮಾಡಿ ಫ್ರೀಝರಲ್ಲಿ ಇಟ್ಟು ಕೊಡುವಂಥ ವ್ಯವಸ್ಥೆಗಳು. ಇದು ಸಾಧಾರಣ ಒಂದು 7-8 ತಿಂಗಳು ಫ್ರೀಝರಲ್ಲಿ ಇಟ್ಟು ಉಪಯೋಗಿಸಿದರೂ ಏನೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿ ಅದರ ರುಚಿ ಇರುತ್ತದೆ. ಅದರಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಕೇಳಿದರೆ, ಎಲ್ಲ ನ್ಯಾಚುರಲ್ ಆರ್ಗ್ಯಾನಿಕ್ ಮಸಾಲ ಅದರಲ್ಲಿರೋದು. ಯಾವುದೇ ಪ್ರಿಸರ್ವೇಟಿವ್ ಇರಲಿ ಅಥವಾ ಯಾವುದೇ ಟೇಸ್ಟಿಂಗ್ ಇರಲಿ ಅಂಥದ್ದು ಯಾವುದನ್ನು ಉಪಯೋಗ ಮಾಡದೆ ಮನೆಯಲ್ಲಿ ತಯಾರಿಸಿದ ನ್ಯಾಚುರಲ್ ಮಸಾಲದಿಂದ ತಯಾರು ಮಾಡಿದಂತಹ ಒಂದು ಪದಾರ್ಥ. ಇದರಲ್ಲಿ ಈ ರೀತಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿವೆ. ಒಂದು ಕಾಡ ಮಸಾಲ ಫ್ರೈ ಇದೆ. ಅದೇ ರೀತಿ ನಾವು ಕುರಿ ಸಾಕ್ತೇವೆ. ಈ ಸಾಕಿದಂಥ ಕುರಿಯನ್ನು, ನಮ್ಮದೇ ಕುರಿಯನ್ನು ನಾವು ಮಾಂಸ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಕೊಡುವಂಥ ವ್ಯವಸ್ಥೆಗಳು. ಅಂದರೆ 1 kg ಪ್ಯಾಕೆಟ್, ಅರ್ಧ kg ಪ್ಯಾಕೆಟ್ ಮಾಡಿ ಕಸ್ಟಮರಿಗೆ ಎಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಆಗ್ತದೆ ಅಷ್ಟು ಸುಲಭದ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆ. ಇದನ್ನು ಫ್ರೀಸ್ ಮಾಡಿ ಕೊಡುವಂಥ ವ್ಯವಸ್ಥೆಗಳಿಗೂ ಇವೆ. ಹಾಗಾಗಿ ಜನರ ಹತ್ರ ಒಂದು ಭಾವನೆ ಇದೆ, ಫ್ರೀಸ್ ಮಾಡಿದ ಮಾಂಸ ಒಳ್ಳೆಯದಲ್ಲ ಅಂತ. ಖಂಡಿತ ಫ್ರೀಸ್ ಮಾಡಿದ ಮಾಂಸ ಒಳ್ಳೆಯದಲ್ಲ ಅಂತ ಹೇಳೋದು ಒಂದು ತಪ್ಪು ಕಲ್ಪನೆ. ಫ್ರೀಸ್ ಮಾಡಿದ ಮಾಂಸ ನಿಜವಾಗಿಯೂ ಒಳ್ಳೆಯದು. ನಾವು ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡುವಾಗ ಆ ಮಾಂಸ ಹಾಳಾಗೋದಿಲ್ಲ. ನಾವು ಬಿಸಿ ಮಾಂಸವನ್ನು ಕೊಟ್ಟಾಗ ಏನಾಗುತ್ತೆ ಅಂತ ಕೇಳಿದರೆ, 1-2 ಗಂಟೆ ಹೊತ್ತಲ್ಲಿ ಆ ಬಿಸಿ ಅದನ್ನು ಮಾಂಸವನ್ನು ಹಾಳು ಮಾಡ್ತದೆ. ಅದೇ ಕೋಲ್ಡ್ ಇದ್ದಾಗ ಅಲ್ಲಿದ್ದ ಎಲ್ಲ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತದೆ. ಹಾಗಾಗಿ ಅದು ಹಾಳಾಗೋದಿಲ್ಲ. ಇದು ಅದರ ಒಳ ಅರ್ಥ. ಹಾಗಾಗಿ ಫ್ರೀಸ್ ಮಾಡಿದ ಮಾಂಸ ತುಂಬ ಸಮಯ ಉಳಿತದೆ. ಅದರಲ್ಲಿ ನಮಗೆ ಆರೋಗ್ಯಕ್ಕೆ ಬೇಕಾದಂಥ ಒಳ್ಳೆಯ ಅಂಶಗಳು ಹಾಗೆ ಉಳಿತದೆ. ಆ ದೃಷ್ಟಿಯಲ್ಲಿ ಅಂಥ ಬೇರೆ ಬೇರೆ ವ್ಯವಸ್ಥೆಗಳು, ಅದರಲ್ಲಿ ಬೇರೆ ಬೇರೆ ಕಂಪೆನಿ ಐಟಮ್ಗಳು ಕೂಡ ಇವೆ. ಇವತ್ತು ಈಗ ನಮ್ಮ ಶಾಖೆ ಉಪ್ಪಿನಂಗಡಿಯಲ್ಲಿ ಉದ್ಘಾಟನೆಗೊಂಡಿದೆ. ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರನ್ನೂ ನಾವು ಸ್ಮರಿಸುತ್ತಾ, ಸದಾ ನಿಮ್ಮ ಸಹಕಾರ, ಸಲಹೆ, ಸೂಚನೆ ನಮಗೆ ಸದಾ ಬೇಕು. ಒಂದು ಉದ್ದಿಮೆ ಅಭಿವೃದ್ಧಿ ಹೊಂದಬೇಕಾದ್ರೆ ಎಲ್ಲರ ಸಹಕಾರ ಸದಾ ಬೇಕು. ಆ ಸಹಕಾರವನ್ನು, ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರುತ್ತಾ, ನಾವು ನಮ್ಮ ಈ ಸಂಸ್ಥೆಯಲ್ಲಿ ಖರೀದಿ ಮಾಡಿದಂಥ ವ್ಯಕ್ತಿಗಳು ಖರೀದಿಸಿದಂತಹ ಆ ಬಿಲ್ಲನ್ನು ಒಂದು ಬಾಕ್ಸ್ ಇಟ್ಟಿದ್ದೇವೆ, ಕೂಪನ್ ಬಾಕ್ಸ್. ಆ ಬಾಕ್ಸಿನ ಒಳಗಡೆ ಹಾಕಿದರೆ ಪ್ರತಿ ಆದಿತ್ಯವಾರ ನಾವು ಅದರಿಂದ 3 ಬಿಲ್ಲನ್ನು, ಯಾರು ಅದೃಷ್ಟ ಇರ್ತಾರೆ ಅಂಥ 3 ಜನರನ್ನು ಅದರಿಂದ ಆಯ್ಕೆ ಮಾಡ್ತೇವೆ. ಆಯ್ಕೆ ಮಾಡಿದವರಿಗೆ ಪ್ರಥಮ ಬಹುಮಾನ ಒಂದು ಪ್ಯೂರ್ ನಾಟಿ ಕೋಳಿ ಕೊಡುವಂಥದ್ದು, ದ್ವಿತೀಯ ಬಹುಮಾನ ಒಂದು ಮೈಸೂರು ನಾಟಿ ಕೋಳಿ, ತೃತೀಯ ಬಹುಮಾನ ಒಂದು ಸೇಲಂ ನಾಟಿ ಕೋಳಿ. ಇದು ನಿರಂತರ ಪ್ರತಿ ವಾರದಲ್ಲಿ ನಡೀತಾ ಇರುವಂಥ ಒಂದು ವ್ಯವಸ್ಥೆ. ಅಂಥ ಒಂದು ವ್ಯವಸ್ಥೆಯ ಪ್ರಯೋಜನವನ್ನು ನಮ್ಮ ಗ್ರಾಹಕರು ಪಡಿಬೇಕು ಅಂತ ಅವರ ಹತ್ರ ಕೇಳುತ್ತಾ, ಸದಾ ನಿಮ್ಮ ಸಹಕಾರ ನಮ್ಮತ್ತ ಇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ಕಡಮಜೆ ಫಾರ್ಮ್ಸ್ ಈಗ ಒಂದು ಹೊಸ ಹಂತವನ್ನು ತಲುಪಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಕನಸು ತುಂಬ ವರ್ಷಗಳದ್ದು ಈಗ ನನಸಾಗುವ ಹಂತಕ್ಕೆ ಬಂದಿದೆ ಅಂತ ಹೇಳ್ತೇವೆ. ಇನ್ನೂ ಇದರ ಪಯಣ ಪ್ರಾರಂಭದಲ್ಲಿ ಇದೆ ಅಂತ ಹೇಳುವಂಥದ್ದು ಗಮನಾರ್ಹ. ಯಾಕೆಂತ ಹೇಳಿದರೆ 1985ರಲ್ಲಿ ಪೂಜ್ಯ ತಂದೆಯವರು ದಿವಂಗತ ದಿನಕರಗೌಡ ಅವರ ಮಾರ್ಗದರ್ಶನದಲ್ಲಿ ಆ ಹೊತ್ತಿಗೆ ಅವರ ಆಲೋಚನೆಗಳು ಸಾವಯವದತ್ತ ಮುಖ ಮಾಡಿ ಇದೀಗ ರಾಷ್ಟ್ರ, ರಾಜ್ಯ ಹಾಗೂ
ಇನ್ನೇ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಡುವಲ್ಲಿ ನಾವೊಂದು ಎಲ್ಲರ ಸಹಕಾರ, ಅಂದರೆ ಇದು ನಮ್ಮ ಸಾಧನೆ ಅಂತ ಹೇಳುವುದಕ್ಕಿಂತಲೂ ನಮ್ಮ ಗ್ರಾಹಕ ಬಂಧುಗಳು, ಅದೇ ರೀತಿ ನಮ್ಮ ಬಂಧು ಬಾಂಧವರು, ನಮ್ಮ ಎಲ್ಲ ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಂತಹ ಸಹಕಾರಗಳು ನಮ್ಮನ್ನು ಈ ಹಂತಕ್ಕೆ ತೆಗೊಂಡು ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಅದೇ ರೀತಿ ಆವತ್ತು ತಂದೆಯವರು ಹಾಕಿದಂತಹ ಒಂದು ಯೋಚನೆ, ಆ ಒಂದು ಬೀಜ ಅಂತ ಹೇಳ್ಬೋದು, ಈಗ ಮರವಾಗಿದೆ. ಅದು ಇನ್ನಷ್ಟು ಬೆಳಿಲಿಕ್ಕಿದೆ ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ಸಾವಯವದತ್ತ ಮುಖ ಮಾಡಿದರು ಅಂತ ಹೇಳೋದು ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಸಾವಯವ ಅಂತ ಹೇಳಿದರೆ ಅಲ್ಲಿ ಗೊಬ್ಬರಗಳು ತುಂಬ ಮುಖ್ಯ ಆಗ್ತದೆ. ಈ ಗೊಬ್ಬರಕ್ಕೆ ಬೇಕಾದ ಪ್ರಾಣಿ ಪಕ್ಷಿಗಳನ್ನು ಸಾಕುವಂತಹ ಕಾರ್ಯಕ್ಕೆ ಕೈ ಹಾಕಿದಾಗ ಸ್ವಾಭಾವಿಕವಾಗಿ ಅದರ ಮುಂದುವರಿದ ಭಾಗವಾಗಿ ಅದನ್ನು ಮಾರಾಟ ಮಾಡಬೇಕಾಗ್ತದೆ. ಹಾಗಾಗಿ ಏನು ಕೋಳಿ ಹಂದಿ ಇರ್ಬೋದು, ಕುರಿ ಇರ್ಬೋದು, ಅಥವಾ ಮೀನು ಸಾಕಾಣಿಕೆ ಇರ್ಬೋದು, ಇದನ್ನೆಲ್ಲ ಅವರು ಪ್ರಾರಂಭ ಮಾಡಿದರು. ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಮುಂದಕ್ಕೆ ಅದನ್ನು ಮಾರಾಟ ಮಾಡುವಂಥದ್ದು ಅದರದ್ದೇ ಒಂದು ಮುಂದುವರಿದ ಭಾಗ ಆಗಿ ಉದ್ಯೋಗ ಅಥವಾ ಉದ್ದಿಮೆಯಾಗಿ ಬೆಳೆದಿದೆ. ಈ ಒಂದು ಉದ್ದಿಮೆಯಾಗಿ ಬೆಳೆದಂಥ ಸಂದರ್ಭದಲ್ಲಿ ಸುಮಾರು 15-16 ವರ್ಷಗಳ ಹಿಂದೆ ನಮ್ಮ ಉಪ್ಪಿನಂಗಡಿಯ ರಾಜಧಾನಿ ಟವರ್ಸ್ನಲ್ಲಿ ನಮಗೆ ಒಂದು ಸಣ್ಣ ಅಂಗಡಿ ಅಕಸ್ಮಾತ್ತಾಗಿ ಸಿಗ್ತದೆ. ಅದು ಏನು ನಾವು ಉದ್ದೇಶ ಇಟ್ಟುಕೊಂಡಿರಲಿಲ್ಲ ಅಲ್ಲಿ ಮಾಡಬೇಕು ಅಂತ. ನನಗಾಗ ಸುಮಾರು 19 ವರ್ಷ ಪ್ರಾಯ. ಆ ಸಮಯದಲ್ಲಿ ಉದ್ಯೋಗಕ್ಕೆ ಇಳಿದ ಸಂದರ್ಭ, ಆ ವ್ಯಾಪಾರ ಅಲ್ಲಿ ಏನು ಇಲ್ಲದ ಒಂದು ಜಾಗ, ಅದು ತುಂಬ ಈ ನಗರ ಪ್ರದೇಶಕ್ಕೆ ಸ್ವಲ್ಪ ದೂರ, ಅಂದರೆ ಸ್ವಲ್ಪ ಒಂದು ಹೈವೇ ದಾಟಿ ಹೋಗುವಂಥ ಅಷ್ಟು ದೂರ. ಈಗ ಸುಮಾರು ಒಂದು 6-8 ಮಂದಿಗೆ ನಿರಂತರ ಉದ್ಯೋಗ ಕೊಡುವಷ್ಟು ಅಲ್ಲಿಯ ವ್ಯಾಪಾರ ವೃದ್ಧಿಯಾಗಿದೆ. ನಮ್ಮ ಗ್ರಾಹಕರ ಪ್ರೀತಿ ನಾವು ಯಾವತ್ತೂ ಮರಿಲಿಕ್ಕಿಲ್ಲ. ಅಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಿದ ಕಾರಣ ಇವತ್ತು ಈ ಒಂದು ಕಡಮಾಜೆ ವಿಂಗ್ಸ್ ಅಂತ ಹೇಳುವಂಥದ್ದು, ಅಂದರೆ ಒಂದು ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಪಾರಂಪರಿಕವಾಗಿ ನಾವು ಯಾವ ರೀತಿ ಕೋಳಿ ಮಾಂಸದ ಅಂಗಡಿಯನ್ನು ನೋಡ್ತೇವೋ ಆ ದೃಷ್ಟಿ ಬದಲಾಗಬೇಕು ಸಮಾಜದಲ್ಲಿ, ಆ ವ್ಯವಸ್ಥೆಯು ಬದಲಾಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದಷ್ಟು ಪ್ಯಾಕ್ಡ್ ಮೀಟ್ಗಳಿಗೆ ಸಂಸ್ಕರಣೆಗೊಂಡ ಮಾಂಸಾಹಾರದ ಅಂಗಡಿಗಳು ಹೇಗಿರ್ತದೆ, ಮತ್ತು ರೆಡಿ ಟು ಈಟ್ ಐಟಮ್ಸ್ ಅಥವಾ ರೆಡಿ ಟು ಫ್ರೈ ಐಟಮ್ಸ್, ಅಂದರೆ ನಾವು ಪಾರಂಪರಿಕವಾಗಿ ನಾವು ಮಾಂಸ ತಗೊಂಡು ಹೋಗಿ ಏನು ಮಸಾಲೆಗಳನ್ನು ಮನೆಯಲ್ಲೇ ತಯಾರಿ ಮಾಡಿ ನಾವು ಮಾಡುವಂಥದ್ದು, ಅಡಿಗೆ ಮಾಡುವಂಥದ್ದು. ಈಗ ಏನಾಗಿದೆ ಅಂತ ಹೇಳಿದರೆ ಬ್ಯುಸಿ ಲೈಫ್ ಆಗಿದೆ, ಜನರಿಗೆ ಸಮಯ ಇಲ್ಲ. ನಾವೇ ಆ ಮಸಾಲೆಗಳನ್ನು ಹಾಕಿ ಕೊಡುವಂಥದ್ದು, ಪ್ಯಾಕೆಟ್ ರೂಪದಲ್ಲಿ ಅದನ್ನು ಪ್ಯಾಕ್ ಮಾಡಿ ಇಡುವಂಥದ್ದು, ಇಂಥದ್ದೆಲ್ಲ ನಮ್ಮ ವ್ಯಾಲ್ಯೂ ಎಡಿಷನ್ ಮಾಡಿ ನಮ್ಮ ಏನು ಸ್ವತ್ತುಗಳಿದೆ ಅದನ್ನು ನಾವು ಮಾರಾಟ ಮಳಿಗೆಗಳಲ್ಲಿ ಇಡಬೇಕು ಅಂತ ಹೇಳುವಂಥ ಕನಸು ಈಗ ನನಸಾಗ್ತಾ ಬಂದಿದೆ. ಇದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಗ್ರಾಹಕ ಬಂಧುಗಳಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ಈ ಒಂದು ಉತ್ಕೃಷ್ಟ ಒಂದು ಗುಣಮಟ್ಟದ ಉತ್ಪನ್ನಗಳನ್ನು ಅತ್ಯಂತ ಸ್ವಚ್ಛ ವಾತಾವರಣದಲ್ಲಿ ನಿಮಗೆ ನೀಡುವಂತಹ ನಮ್ಮ ಕನಸು ನನಸಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ, ಈ ಒಂದು ಏನು ಇವತ್ತು ಪ್ರಾರಂಭ ಆದಂಥ ಮಳಿಗೆ ಮುಂದಕ್ಕೆ ಒಂದಷ್ಟು ಮೈಲಿಗಲ್ಲುಗಳನ್ನು ಸಾಧನೆ ಮಾಡುವಲ್ಲಿ ನಿಮ್ಮ ಸಹಕಾರ ಸದಾ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಆಶಿಸ್ತೇನೆ. ನಮಸ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.